ರಾಧಾ ನಿಸರ್ಗ ಕಂಬೈನ್ಸ್ ಲಾಂಛನದಲ್ಲಿ ತಯಾರಾದ ರಾಜೇಂದ್ರ ಯಶು ಪೆದ್ರೋಡಿ ನಿರ್ಮಾಣದಲ್ಲಿ ಮೂಡಿಬಂದಿರುವ ವಿಕ್ರಾಂತ್ ತುಳು ಸಿನಿಮಾ ನವೆಂಬರ್ 12ರ ಶುಕ್ರವಾರದಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ ಎಂದು ಚಿತ್ರದ ನಿರ್ದೇಶಕ ನವೀನ್ ಮಾರ್ಲಾ ಕೊಡಂಗೆ ಹೇಳಿದರು. ಅವರು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದರು. ಕರಾವಳಿಯ ಚಿತ್ರಮಂದಿರಗಳಾದ ಮಂಗಳೂರಿನ ಬಿಗ್ ಸಿನಿಮಾಸ್, ಪಿವಿಆರ್, ಸಿನಿಪೋಲಿಸ್, ಉಡುಪಿಯ ಕಲ್ಪನಾ, ಕಾರ್ಕಳದ ರಾಧಿಕಾ, ಮಣಿಪಾಲದ ಭಾರತ್ ಮಾಲ್, ಬೆಳ್ತಂಗಡಿಯ ಭಾರತ್ನಲ್ಲಿ ಚಿತ್ರ ತೆರೆ ಕಾಣಲಿದೆ. ಚಿತ್ರದಲ್ಲಿ ಯಕ್ಷಗಾನ ಕಲಾವಿದರಾದ ಕೊರಗಪ್ಪ ಶೆಟ್ಟಿ, ರಾಧಾಕೃಷ್ಣ ನಾವಡ, ಮಧುರು ಬಂಟ್ವಾಳ ಸೇರಿದಂತೆ ರಂಗಭೂಮಿ ಕಲಾವಿದರಾದ ಅರವಿಂದ್ ಪೋಳ, ರಮೇಶ್ ರೈ ಕುಕ್ಕುವಳ್ಳಿ, ನಾಯಕ ನಟನಾಗಿ ವಿನೋದ್ ಶೆಟ್ಟಿ, ನಾಯಕಿಯಾಗಿ ನಟಿ ಶೀತಲ್ ನಾಯಕ್ ಅವರು ಅಭಿನಯಿಸಿದ್ದಾರೆ ಎಂದು ಸಿನಿಮಾದ ಬಗ್ಗೆ ಮಾಹಿತಿಯನ್ನ ನೀಡಿದರು. ರಾಧಾ ನಿಸರ್ಗ ಕಂಬೈನ್ಸ್ ಅನ್ನದ ಅಡಿಯಲ್ಲಿ ಈ ವಿಕ್ರಾಂತ್ ಚಿತ್ರ ನಿರ್ಮಾಣವಾಯಿತು. ರಾಜೇಂದ್ರ ಯಶು ಪೆದ್ರೋಡಿ ಅವರು ಈ ಚಿತ್ರಕ್ಕೆ ನಿರ್ಮಿಸಿದ್ದಾರೆ. ನಾಯಕರಾಗಿ ವಿನೋದ್ ಶೆಟ್ಟಿ ಪ್ರಥಮ ಬಾರಿಗೆ ಈ ಚಿತ್ರಕ್ಕೆ ಪೂರ್ಣ ಪ್ರಮಾಣದ ನಾಯಕರಾಗಿ ಅಭಿನಯಿಸಿದ್ದಾರೆ. ನಾಯಕಿಯಾಗಿ ಶೀತಲ್ ನಾಯಕ್ ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಎರಡನೇ ನಾಯಕಿಯಾಗಿ ಶ್ರುತಿ ಭಟ್ ಕಾಸರಗೋಡು, ಸಂಗೀತವನ್ನು ಭಾಸ್ಕರ್ ರಾವ್ ಪಿಸಿ ಅವರು ಹೇಳಿದ್ದಾರೆ. ಒಂದು ಉತ್ತಮವಾದ ಚಿತ್ರವನ್ನು ನಾವು ಒಂದು ಒಳ್ಳೆಯ ಒಂದು ಪ್ಯಾಕೇಜ್ ನಾವು ಈ ತುಳುನಾಡಿಗೆ ನೀಡುತ್ತಿದ್ದೇವೆ ಅಂತ ನನ್ನ ಭಾವನೆ. ಇದರಲ್ಲಿ ತುಳುನಾಡ ಮಾಣಿಕ್ಯ ಅರವಿಂದ ಬೋಲಾರ್, ಅರುವ ಕೊರಗಪ್ಪ ಶೆಟ್ಟಿ, ಯಕ್ಷಗಾನದ ರಾಜ್ಯ ಪ್ರಶಸ್ತಿ ವಿಜೇತರು ಅರುವ ಕೊರಗಪ್ಪ ಶೆಟ್ಟರು, ರಂಗದ ರಾಜ ರಾಧಾಕೃಷ್ಣ ನಾವಡರು, ಮಹಿಳಾ ಯಕ್ಷಗಾನ ಕಲಾವಿದೆ ಪೂರ್ಣಿಮಾ ಯತೀಶ್ ರೈ ಹಾಗೂ ದಿನೇಶ್ ಶೆಟ್ಟಿಗಾರ್ ಕೊಡಬರವು ಹಾಗೂ ದಿನೇಶ್ ರೈ ಕಡಬ ಹಾಸ್ಯ ಕಲಾವಿದರು, ರಮೇಶ್ ರೈ ಕುಪ್ಪಳ್ಳಿ ಅವರು ಹಾಗೂ ಹಲವಾರು ಪ್ರಬುದ್ಧ ಕಲಾವಿದರು ಈ ಚಿತ್ರದಲ್ಲಿ. ಈ ಸಂದರ್ಭದಲ್ಲಿ ಕಲಾವಿದರಾದ ರಮೇಶ್ ರೈ ಕುಕ್ಕುವಳ್ಳಿ, ನಾಯಕ ನಟ ವಿನೋದ್ ಶೆಟ್ಟಿ, ನಟಿ ಶ್ರುತಿ ಭಟ್ ಕಾಸರಗೋಡು, ಸಂಗೀತ ನಿರ್ದೇಶಕ ಭಾಸ್ಕರ್ ರಾವ್ ಪಿಸಿ ರೋಡ್ ಉಪಸ್ಥಿತರಿದ್ದರು.